ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಕೇಂದ್ರ ಸಮಿತಿ ವತಿಯಿಂದ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಕಿರಿಯ ಯತಿವರಿಯರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರಿಗೆ ಗುರುವಂದನೆ ಕಾರ್ಯಕ್ರಮ ನಡೆಯಿತು. ಆ ಪ್ರಯುಕ್ತ ವೇದಿಕೆಯಲ್ಲಿ ವಿಶೇಷ ಆಸೀನ ರಚಿಸಿ ಅದರ ಮೇಲೆ ಶ್ರೀಪಾದ್ವಯರನ್ನ ಕುಳ್ಳಿರಿಸಿ ಪೇಟ ತೊಡಿಸಿ ಪುಷ್ಪಾರ್ಚನೆ ಸಹಿತವಾಗಿ ವಂದಿಸಲಾಯಿತು. ಈ ಸಂದರ್ಭದಲ್ಲಿ ವಿದೂಷಿ ಪರಿಮಳ ಅವರಿಂದ ಭಜನಾ ಕಮ್ಮಟ, ವಿದೂಷಿ ಉಷಾ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಭಜನಾಮೃತ ಕಾರ್ಯಕ್ರಮ ಮತ್ತು ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡೆಯಿತು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶವನ್ನ ನೀಡಿದ್ರು. ವಿದ್ಯೆ ಇರಲಿ, ಎರಡಕ್ಕೂ ಕೂಡ ಗುರುಗಳ ಮಾರ್ಗದರ್ಶನ, ಒಂದು ವಸ್ತುವನ್ನು ಅಥವಾ ಒಂದು ಕ್ರಿಯೆಯನ್ನು ಅಥವಾ ಒಂದು ಕರ್ಮವನ್ನು ಯಾವುದೇ ರೀತಿಯಾದಂತಹ ವಿಚಾರ ಇರಲಿ, ಅದನ್ನು ಯಾರಾದರೂ ಚೆನ್ನಾಗಿ ತಿಳಿದುಕೊಂಡು ಮತ್ತೊಬ್ಬರಿಗೆ ತಿಳಿಸು. ಇದು ಲೌಕಿಕದ ಒಂದು ಪ್ರಕ್ರಿಯೆ. ಆದರೆ ಗುರು ಅಂತ ಹೇಳಿ, ಯಾರು ಗುರುಗಳು ಅಂತ ಹೇಳಿ ಕರೆಯಲ್ಪಡ್ತಾರೋ ಮುಖ್ಯವಾಗಿ ಅವರು ಭಗವತ್ ಪ್ರಜ್ಞೆಯನ್ನು ಮತ್ತೊಬ್ಬರಲ್ಲಿ ಅದನ್ನು ಅವರು ಉತ್ತೇಜನ ಮಾಡಬೇಕು ಅಥವಾ ಅದನ್ನು ಪ್ರಬೋಧಿಸಬೇಕು ಅಂತ ಹೇಳಿ ಶಾಸ್ತ್ರ ತಿಳಿಸಿಕೊಡ್ತದೆ. ಆದ್ದರಿಂದ ನಿಜವಾದ ಗುರು ಯಾರು ಅಂತ ಹೇಳಿದರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಭಗವತ್ ಪ್ರಜ್ಞೆಯನ್ನು ಯಾರು ಉತ್ತೇಜನ ಮಾಡ್ತಾರೋ ಅಥವಾ ಅದನ್ನು ಪ್ರಬೋಧಿಸ್ತಾರೋ ಅವರು ನಿಜವಾದ ಗುರುಗಳು ಅಂತ ಹೇಳಿ ಕರೆಯಲ್ಪಡ್ತಾರೆ. ಅತ್ಯಂತ ಪವಿತ್ರವಾದ ಗುರುಪೂರ್ಣಿಮೆಯ ದಿವಸ ನೀವೆಲ್ಲರಿಗೂ ಕೂಡ ಗುರುವಿನ ಸಂಕೇತ ರೂಪವಾಗಿ ನಮಗೆ ನೀವು ಗೌರವವನ್ನು ಏನು ಅರ್ಪಿಸಿದ್ದೀರಿ, ಅದು ಗುರು ಪರಂಪರೆಗೆ ಸಲ್ಲುತ್ತದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅದು ಗುರುಪೀಠಕ್ಕೆ ಸಲ್ಲಿಸಿದಂತಹ ಒಂದು ಗೌರವ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಗುರುಗಳು ಅಂತ ಹೇಳಿದರೆ ಒಂದು ವ್ಯಕ್ತಿ ಅಲ್ಲ, ಅದೊಂದು ಸ್ಥಾನ. ಗುರುಗಳು ಅಂತೇಳಿ ಹೇಳಿದರೆ ಅದೊಂದು ತತ್ವ. ಆದ್ದರಿಂದ ಕೇವಲ ಒಬ್ಬ ಮನುಷ್ಯನಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಗುರು ಎಂಬುದಾಗಿ ನಾವು ಗುರುತಿಸಿದ್ದಕ್ಕಿಂತಲೂ ಗುರು ತತ್ವವನ್ನು, ಗುರು ಸ್ಥಾನವನ್ನು ನಾವು ಗುರುತಿಸುವುದು ಬಹಳ ಮುಖ್ಯವಾದದ್ದು. ಈ ದೃಷ್ಟಿಯಲ್ಲಿ ಶಿಷ್ಯನಾಗದೇ ಇದ್ದಂತಹ ಒಬ್ಬ ಗುರು ಇದ್ದರೆ ಭಗವಂತ ಮಾತ್ರ. ಅವನು ಕೇವಲ ಗುರು. ಉಳಿದವರೆಲ್ಲ ಗುರುಗಳಾಗಿದ್ದರೂ ಕೂಡ ಮತ್ತೊಬ್ಬರ ಶಿಷ್ಯರಾಗಿರ್ತಾರೆ. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ. ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా నేను మస్తు ಖುಷಿ ಅಪ್ಪುಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲ್ಲ ವೀಕಿದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರ್ ಬೇಬಿ ಯಬ್ಬಾ ವೀಕೆ